صلاة كاملة وسلم سلاما تاما على سيدنا محمد الذي تنحل به العقد وتنفرج به الكرب وتقضى بالحبائج وتنال به الرغائب وحسن الخواتم ويستكسى الغمام بوجهه الكريم وعلى آله وصحبه في كل لمحة ونفث بعدد كل معلوم لك. اللهم نفر بالعلم قلوبنا واستعمل بطاعتك أبداننا وخلص من الفتن أسرارنا واشغل بالاختبار أفكارنا. اللهم اغفر لنا ما سلف من ذنوبنا وعصمنا فيما بقي من أحمارنا فإن الخير كله بيدك وأنت بنا رؤوف رحيم. اللهم أصلح لنا ديننا الذي هو عصمة أمرنا وأصلح لنا دنيانا التي فيها معادنا وجعل الحياة زيادة لنا في كل خير وجعل الموت راحة لنا من كل شر. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات يا قاضي الحاجات. ثم إلى حضرة شيخنا شيخ محي الدين عبد القادر الجيلاني قدس الله سره الذي. ثم إلى حضرة شيخنا شيخ أحمد الكبير رفاعي قدس الله سره الذي. ثم إلى حضرة خواجة محي الدين الجستي الأجميري قدس الله سره الذي. ثم إلى حضرة ميران صاحب حسين بابا ولي الله قدس الله سره الذي. ثم إلى حضرة سيد نظام الدين ولي الله قدس الله سره الذي. ثم إلى حضرة كاسر كود مالك الدينار الكرسي قدس الله سره الذي. ثم إلى حضرة الله محمد الشريف المدني قدس الله سره الذي. ثم إلى حضرة سيام ولي الله المدبوري قدس الله سره الذي. ثم إلى حضرة سجيب أستاذ قدس الله سره الذي. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم ربنا تقبل منا دعاءنا إنك أنت السميع العليم وتب علينا إنك أنت التواب الرحيم. آمين ببركة بسم الله. الله أكبر الله أكبر الله أكبر لا إله إلا الله والله أكبر الله أكبر. ಸಜೀಪನಡು ಗ್ರಾಮದಲ್ಲಿ ಒಂದು ಬಹುಕಾಲದ ಒಂದು ಬೇಡಿಕೆಯಾದಂತಹ ರಿಕ್ಷಾ ಸ್ಟ್ಯಾಂಡ್ ಅದರದ್ದು ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರ ಅನುದಾನದಲ್ಲಿ ಇವತ್ತು ಈ ರಿಕ್ಷಾ ಪಾರ್ಕಿನ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಈ ಸಜೀಪನಡುವಿನಿಗೆ ತಮ್ಮ ಕ್ಷೇತ್ರದಲ್ಲಿಯೇ ಯುಟಿ ಖಾದರ್ ಅತ್ಯಧಿಕ ಅನುದಾನವನ್ನು ನಮ್ಮ ಸಜೀಪನಡುವಿಗೆ ವಿನಿಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಕೆಲವೊಂದು ಗ್ರಾಮಗಳವರು ಕೇಳ್ತಾ ಇದ್ರು ನಮಗೆ, ಹೇಗೆ ನೀವು ಇಷ್ಟೊಂದು ದೊಡ್ಡ ಮೊತ್ತದ ಅನುದಾನವನ್ನು ತರ್ತಾ ಇದ್ದೀರಿ, ಎಲ್ಲ ತಂದು ಅಲ್ಲಿಗೆ ಸುರಿತಾ ಇದ್ದಾರಲ್ಲ ಅಂತೇಳಿ. ನಿಜವಾಗ್ಲೂ ಇವತ್ತು ಸಜೀಪನಡು ಒಂದು ಅಭಿವೃದ್ಧಿಯ ಉತ್ತುಂಗದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದು ನಮ್ಮ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರ ಒಂದು ಈ ಕ್ಷೇತ್ರದ ಒಂದು MLA ಆಗಿ ಬಂದಂಥ ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಮೊದಲು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ MLA ಆಗಿದ್ದರು ಅವರು. ಮತ್ತು ಕ್ಷೇತ್ರ ವಿಂಗಡಣೆಯಾಗಿ ಅದೇ ಮಂಗಳೂರು ಕ್ಷೇತ್ರ ಆಗಿ ನಮ್ಮ ಸಜೀಪನಡು ಸೇರಿತು. ಮೊದಲು ಇಲ್ಲಿ ವಿಟ್ಲ ಕ್ಷೇತ್ರ ಇತ್ತು. ಆದರೆ ನಮ್ಮ ಇತಿಹಾಸದಲ್ಲಿ, ಸಜೀಪನಡುವಿನ ಇತಿಹಾಸದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ನಡೆದಿರೋದು ಇದು ಯುಟಿ ಖಾದರ್ರ ಈ ಕಾಲ್ಗುಣದಿಂದ ಅಂತ ಹೇಳ್ಬೋದು. ಆದ್ದರಿಂದ ಈಗ ಇಲ್ಲಿ ನಡೆಯತಕ್ಕಂಥ ಒಂದು ಈ ರಿಕ್ಷಾ ಪಾರ್ಕ್ ಏನಿದೆ, ರಿಕ್ಷಾ ಸ್ಟ್ಯಾಂಡು, ಅದಕ್ಕೆ ಎಲ್ಲರೂ ರಿಕ್ಷಾ
ಚಾಲಕರು, ಮಾಲಕರು ಹಾಗೂ ಸಾರ್ವಜನಿಕರು ಪ್ರತಿಯೊಂದು ಸಜೀಪದ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟು ಒಂದು ಉತ್ತಮವಾದ ಒಂದು ರಿಕ್ಷಾ ಪಾರ್ಕ್ ಆಗಲು ಎಲ್ಲರೂ ಸಹಕಾರ ಕೇಳ್ತಾ 12 ಮಾತುಗಳನ್ನು ಕೊನೆಗಾಣಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಸಜಿಪನೋಡು ಹಾಗೂ ಯುವ ಕಾಂಗ್ರೆಸ್ ಸಜಿಪನೋಡು ಇದರ ಆಶ್ರಯದಲ್ಲಿ ಸಜಿಪನೋಡು ಪ್ರದೇಶದ ರಿಕ್ಷಾ ಚಾಲಕ ಮಾಲಕರ ಬಹುತೇಕ ಕಾಲದ ಬೇಡಿಕೆಯಾಗಿದ್ದ ರಿಕ್ಷಾ ಸ್ಟ್ಯಾಂಡ್, ಅತ್ಯಾಧುನಿಕ ರಿಕ್ಷಾ ಸ್ಟ್ಯಾಂಡ್ ಇವತ್ತು ಇಲ್ಲಿ ಶಂಕುಸ್ಥಾಪನೆಗೊಂಡಿದೆ. ಆದಷ್ಟು ಬೇಗ ಈ ಕಾರ್ಯವನ್ನು ನಾವು ಇಲ್ಲಿ ಪ್ರಾರಂಭಿಸಲಿದ್ದೇವೆ. ಇದಕ್ಕಾಗಿ ನಮಗೆ ಸಹಕರಿಸಿದಂತಹ ಸಜಿಪನೋಡು ವಲಯ ಕಾಂಗ್ರೆಸ್ನ ಅಧ್ಯಕ್ಷರು, ಈ ಭಾಗದ ಪಂಚಾಯತ್ ಸದಸ್ಯರಾಗಿದ್ದ ಅಬೂಬಕರ್ ಅವರಿಗೂ ನಾವು ರಿಕ್ಷಾ ಚಾಲಕ ಮಾಲಕರ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಮತ್ತೋರ್ವ ಉತ್ಸಾಹಿ ಯುವ ನಾಯಕರು ಸಜಿಪನೋಡು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲತೀಫ್ ಗೋಲಮೆ, ಅದೇ ರೀತಿ ಸಜಿಪನೋಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೋಮನಾಥ್ ಭಂಡಾರಿ, ಅದೇ ರೀತಿ ಇನ್ನಿತರ ಸಜಿಪನೋಡು ವಲಯ ಕಾಂಗ್ರೆಸ್ಸಿನ ಹಿರಿಯ ಕಿರಿಯ ಮಾತಾ ಎಲ್ಲ ಸದಸ್ಯರಿಗೂ ನಾನು ಇಲ್ಲಿ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ UT ಖಾದರ್ ಸಾಹೇಬರಿಗೂ ಧನ್ಯವಾದ ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.